ಕೆನಡಾವನ್ನು ಲ್ಯಾಂಡ್ ಆಫ್ ಲಿಲ್ಲೀಸ್ ಎಂದು ಕರೆಯುತ್ತಾರೆ. ಎಲ್ಲ ಬಣ್ಣದ ನೀರಿನೈದಿಲೆಗಳೆಲ್ಲ ಲಿಲ್ಲಿಗಳೇ. ಹಾಗೆಯೇ ನೆಲಲಿಲ್ಲಿಗಳು ಪಾಶ್ಚಿಮಾತ್ಯರಲ್ಲಿ ಇದೆ. ಶಾಂತ ಮಹಾಸಾಗರ ಹಾಗೂ ಅಟ್ಲಾಂಟಿಕ್ ಸಾಗರಗಳ ನಡುವಣ ಕೆನಡಾ ಪ್ರಪಂಚದ ಎರಡನೆಯ ಅತಿದೊಡ್ಡ ದೇಶವಾಗಿದೆ. ಜನಸಂಖ್ಯೆ ಬರೀ 3.8 ಕೋಟಿ. ಇಂಗ್ಲಿಷ್ ಮತ್ತು ಫ್ರೆಂಚ್ ಅಧಿಕೃತ ಭಾಷೆಯಾಗಿವೆ. ಒಟ್ಟಾವಾ ರಾಜಧಾನಿ ಎನಿಸಿದೆ. ಹಿಂದೆ ಕೆನಡಾವು ಫ್ರೆಂಚ್ ಕಾಲೋನಿಯಾಗಿತ್ತು. ಮುಂದೆ ಬ್ರಿಟಿಷರು ಗೆದ್ದುಕೊಂಡ್ರು. ಕ್ಯುಬೆಕ್ ಪ್ರಾಂತ್ಯ ಈಗಲೂ ಫ್ರೆಂಚ್ಮಯ. ಇಲ್ಲಿನ ಬಾವುಟ, ಗವರ್ನರ್ರ ಕಾರು, ಮುದ್ರೆಗಳು ನೈದಿಲೆಯ ರೂಪ ಆಗಿವೆ. ಕೆನಡಾದ ಸರೋವರಗಳಲ್ಲಿ ಸಾಕಷ್ಟು ಬಗೆ ಬಣ್ಣದ ನೈದಿಲೆಗಳು, ತಾವರೆಗಳೆಲ್ಲ ಅರಳುತ್ತವೆ. ನೆಲ ಲಿಲ್ಲಿಗಳಿಗೂ ಈ ದೇಶ ಪ್ರಸಿದ್ಧ. ಕೆನಡಾ ದೇಶದ ಅಧಿಕೃತ ಮುದ್ರೆ ಫ್ಲಯೂರ್ ಡೆ ಲೀಸ್ ಎಂಬುದು. ಫ್ರೆಂಚ್ ನುಡಿಯ ಈ ಅರ್ಥವು ನೈದಿಲೆ ಎಂದೇ ಆಗಿದೆ. ಇದು ಫ್ರೆಂಚ್ ರಾಜ ಮುದ್ರೆಯೂ ಆಗಿತ್ತು. ಸರಕಾರದ 16 ಗುರುತು ಮುದ್ರೆಗಳಾಗಿ ಫ್ಲಯೂರ್ ಡೆ ಲೀಸ್ ಇದೆ. ಐಡಿಯಲ್ ಐಸ್ ಕ್ರೀಮ್, ಮಿಲ್ಕಿ ವೇ ಟು ಯುವರ್ ಹಾರ್ಟ್. With a variety of fruits and flavored with rich crunch and chips, they treat your taste buds. Ideal ice cream.